ಸೊ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಯುಕ್ತವಾದಂಥ ನಮ್ಮ ಟ್ರೆಡಿಷ್ನಲ್ ಬ್ರೇಕ್ಫಾಸ್ಟ್ ಇದು. ಸೊ ಕಡಲೆ ಉಸುಳಿ ಈಗ ಪ್ರೋಟೀನ್ ಯುಕ್ತವಾದಂಥದ್ದು. ಯೋಗ ಟೀಚರ್ ಯಾವಾಗಲೂ ಸ್ವಲ್ಪ ಹೆಲ್ತ್ಗೆ ಚೆನ್ನಾಗಿರುವಂಥದ್ದೇ ಹೇಳ್ಕೊಡುವಂಥದ್ದು. ಸೊ ಈಗ ಯಾವುದು? ಕಡಲೆ ಉಪ್ಕರಿ, ಕಪ್ಪು ಕಡಲೆ ಉಪ್ಕರಿ. ಹಾಂ, ಅದರ ಉಪ್ಕರಿ ಮಾಡೋದಾ? ಹೌದು. ಸೊ ನಾವು ಕಡಲೆ ಮನೇಲಿ ಸುಕ್ಕ ಮಾಡ್ತೀವಿ, ಸೂಪರ್ ಆಗ್ತದೆ. ಹೌದು. ಸೊ ಈಗ ಅದರ ಉಪ್ಕರಿ ಮತ್ತೆ ಇದು ಮಾಡ್ತಾರಲ್ಲ ಕಡಲೆ ಬಜ್ಜಿಲಿ. ಹಾಂ, ಕಡಲೆ ಬಜ್ಜಿಲಿ ಎಷ್ಟೆಲ್ಲ ವೆರೈಟಿ ಆಗಿ ಅದನ್ನು ಮಾಡ್ಕೊಳ್ಬೋದು. ಸೊ ನಾವೀಗ ಸ್ಟಾರ್ಟ್ ಮಾಡುವ. ಹಾಂ, ಸ್ಟಾರ್ಟ್ ಮಾಡಿ. ಕೊಡಲಿ ಬಾಣಲಿ ಈಗ ಎಣ್ಣೆ ಸಾಕ್ತದೆ, ತುಪ್ಪ ಸಾಕ್ತದೆ. ಏನು ಹಾಕಿ? ಆಯಿಲ್ ಹಾಕ್ಲಾ? ಹಾಂ, ಇಲ್ಲ ಹಾಕ್ತೀರಾ? ಎಸ್. ಸೊ ನಡೆಲ್ಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇ ಎನ್ರಿಚ್ಡ್ ಆಯಿಲ್ ಹಾಕ್ಲಾ? ಸಾಕಾ? ಸಾಕು ಸಾಕು. ಅಷ್ಟಿಗೆ ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕ್ತೇನೆ. ಇದು ಅನ್ನದ ಜೊತೆಗೆ ತಿನ್ನುವಂಥದ್ದ? ಅಲ್ಲ, ಇದು ಹೀಗೆ ತಿನ್ನ. ಅಲ್ಲ ಅಲ್ಲ, ಹಾಗೆ ಬ್ರೇಕ್ಫಾಸ್ಟ್ ತಿನ್ನಿಗೆ. ಓಕೆ. ಮತ್ತು ಜೀರಿಗೆ ಹಾಕ್ತೇನೆ. ಮತ್ತು ಸ್ವಲ್ಪ ಇದು ಉದ್ದಿನಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕಾಯಿ ಮೆಣಸು, ಗ್ರೀನ್ ಚಿಲ್ಲಿ, ಹಸಿಮೆಣಸು, ಮತ್ತು ಕಾಯಿಲೆ ನೀವೆಲ್ಲ. ಸೊ ನಾನು ಅಂದ್ಕೊಂಡೆ ನೀವು ಇದು ಉಪ್ಕರಿ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟದ ಜೊತೆಗೆ ಅಲ್ಲ, ಅನ್ನ ಸಾರು ಇದೊಂದಿದ್ರು ಸಾಕು ಅಂತ. ಬಟ್ ಇದು ಬ್ರೇಕ್ಫಾಸ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ನೀರುಳ್ಳಿ ಒಂದು ನೀರುಳ್ಳಿ ಉಂಟು, ದೊಡ್ಡ ನೀರುಳ್ಳಿ, ಸ್ವಲ್ಪ ಕರಿ ಲೀವ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡುವಾಗ ನಾವು ಉಸುಳಿ ಅಂತ ಬೇರೆ. ಅದೇ ಉಸುಳಿ ಕಡಲೆದು ಉಸುಳಿ. ಹೌದು, ಉಪ್ಕರಿ ಸಹ ಹೇಳ್ತಾರೆ, ಉಸುಳಿ ಅಂತ ಸಹ ಹೇಳ್ತಾರೆ. ಸೊ ಈ ಉಸುಳಿ ಜೊತೆಗೆ ಅವಲಕ್ಕಿನೂ ಇದ್ರೆ ಇನ್ನೂ ಚೆನ್ನಾಗಿ. ಕಡಲೆ ಉಸುಳಿ ಕಡಲೆ ಬಜ್ಜಿಲಿ. ಹಾಂ, ಸೊ ಅದು ಕೂಡ ಭಾರಿ ಫೇಮಸ್. ಮೊದಲೆಲ್ಲ ಅದೆಲ್ಲ ಭಾರಿ ಫೇಮಸ್ ಅಲ್ಲ? ಹೌದು. ಕಡಲೆ ಬಜ್ಜಿಲ್ ಅಂದರೆ ಎಲ್ಲರಿಗೂ ಭಾರಿ ಇಷ್ಟ. ಸ್ಕೂಲಿಗೆ ಹೋಗುವಾಗೆಲ್ಲ ನಾವು ಅದೇ ಕಡಲೆ ಬಜ್ಜಿಲಿ ಚಿಕ್ಕವರಿರುವಾಗ ತಂದಿರಿ. ಸೊ ಈಗಂತೂ ದಪ್ಪ ಅವಲಕ್ಕಿ, ಇದು ಪೇಪರ್ ಅವಲಕ್ಕಿ, ಅದರಲ್ಲೂ ಕೂಡ ಈ ಸಂತೋಷ್ ರೈಸ್ ಮಿಲ್ಸ್ ಅವರದ್ದು ಇದು ಕುಚಲಕ್ಕಿಯ ಇದು ಅವಲಕ್ಕಿ ಕೂಡ ಬರುತ್ತೆ. ಒಳ್ಳೆ ಟೇಸ್ಟ್. ಸೊ ಕುಚಲಕ್ಕಿಯನ್ನೇ ಇಷ್ಟಪಡುವಂಥವ್ರಿಗೆ ಅದು ಬೆಸ್ಟ್ ಆಗಿರುತ್ತೆ. ಹೌದು. ಇದು ಒಟ್ಟಿಗೆ ಒಂಚೂರು ಹಿಂಗೆ ಹಾಕ್ತೇನೆ, ಕಡಲೆ ಅಲ್ಲ, ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ. ಇದರೊಟ್ಟಿಗೆ ಸ್ವಲ್ಪ ಖಾರದ ಪುಡಿ. ಹಸಿಮೆಣಸು ಹಾಕಿದ್ರಿ ಮತ್ತೆ ಪುನಃ? ಹಾಕಿದ್ದೇನೆ ಚೂರು, ಇದು ಖಾರ ಇಲ್ಲ, ಚೂರು ಅದು ಹಾಕಿದರೆ ಒಳ್ಳೆಯದಾಗ್ತದೆ. ಒಂಚೂರು ಅರಸಿನ ಪುಡಿ, ಒಂಚೂರು ಉಪ್ಪು ಹಾಕಿ ಬೇಯಿಸಿ ತಂದದ್ದು ಕಡಲೆಯನ್ನು ಆಲ್ರೆಡಿ ಬೇಯಿಸಿ. ಹೌದೌದು. ಈ ಕಡಲೆಯನ್ನ ಬೇಯಿಸಿದ್ರೆ ಆ ಕಡಲೆಯನ್ನ ಕೂಡ ಯೂಸ್ ಮಾಡ್ಬೋದು, ಅದರ ನೀರನ್ನ ಕೂಡ. ನೀರನ್ನ ಯಾವ್ದಾದ್ರು ನಾವು ರಸಮ್ ಎಲ್ಲ ಮಾಡ್ತೀವಿ ಅಂದ್ರೆ ಅದಕ್ಕೆ ಹಾಕೊಂಡ್ರೆ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದರ ಪೂರ್ತಿ ಸತ್ವವು ಕೂಡ ಸಿಗುತ್ತೆ. ಹೌದು. ಈಗ ಕಡಲೆ ಹಾಕ್ತೇನೆ. ಸೊ ಮೊದಲಿದ್ದೆಲ್ಲ ಎಷ್ಟು ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದರಲ್ಲಿ ಪ್ರೋಟೀನ್ ಕೂಡ ಸಿಕ್ತು. ಸೊ ಹೊಟ್ಟೆ ಕೂಡ ಫುಲ್ ಆಯಿತು. ಮಧ್ಯಾಹ್ನದವರೆಗೂ ಏನೂ ಟೆನ್ಷನ್ ಇಲ್ಲ, ಅಷ್ಟು ಹೊಟ್ಟೆ ಗಟ್ಟಿಯಾಗಿರುತ್ತೆ. ಮತ್ತು ಹೆಸರು ಕಾಳು ಅದು ಸಹ ಮೊದಲೆಲ್ಲ ಅದರ ಉಸುಳಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹೌದು.
ಆಲ್ಮೋಸ್ಟ್ ರೆಡಿ ರೆಡಿ ರೆಡಿ. ಆಫ್ ಮಾಡಲಾ? ಹಾಂ, ಆಫ್ ಮಾಡಿ. ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು. ಸರ್ವ್ ಮಾಡುವ? ಹಾಂ, ಸರ್ವ್ ಮಾಡಿ. ಎಸ್ ಮಾಡಿ. ಸರ್ವ್ ಮಾಡಿ. ಓಕೆ. ಕಡಲೆ ಉಸುಳಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಯುಕ್ತವಾದಂಥ ನಮ್ಮ ಟ್ರೆಡಿಷ್ನಲ್ ಬ್ರೇಕ್ಫಾಸ್ಟ್ ಇದು. ಸೊ ಕಡಲೆ ಉಸುಳಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಡಲೆ ಉಸುಳಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೀಂಗು, ತೆಂಗಿನ ತುರಿ, ಮೆಣಸಿನ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಕಡಲೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ರುಚಿಕರವಾದ ಕಡಲೆ ಉಸುಳಿ. ಎಸ್ ಮೇಡಮ್. ಸೊ ಕಡಲೆ ಉಸುಳಿ ಬ್ರೇಕ್ಫಾಸ್ಟ್ ಇಂದ ಲಂಚ್ಗೆ ಬರೋಣ ಅಂತ ಅಲ್ಲ? ತಗೊಳ್ಳಿ 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 ತಗೊಳ್ಳಿ. ಮಧ್ಯದಲ್ಲಿ ಉದ್ದಿನ ಬೇಳೆ ಎಲ್ಲ ನೀವು ಒಗ್ಗರಣೆಗೆ ಹಾಕಿರೋದ್ರಿಂದ ಮಧ್ಯದಲ್ಲಿ ಕಟ್ಕುಟ್ಟು ಅಂಥದ್ದು ಕೂಡ ಸಿಗುತ್ತೆ. ಹೌದು. ಒಂದು ಇನ್ನಷ್ಟು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ಬೋದು. ಬೆಲ್ಲ ಹಾಕಿದ್ರೆ ಅದು ಕೂಡ ನಾನು ಖಾರ ಇರಲಿ ಅಂತ ಮಾಡಿ ಬೆಲ್ಲ ಹಾಕಿದ್ರೆ ಒಳ್ಳೆದಾಗ್ತದೆ. ಹಾಂ, ಇದಕ್ಕೆ ಸ್ವಲ್ಪ ಇದು ಬ್ಯಾಲೆನ್ಸ್ ಬರುತ್ತೆ. ಹೌದು, ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ಗೆ ಅದು ತಿಂತಾ ಇದ್ರೆ ಜೊತೆಗೆ ಅವಲಕ್ಕಿ ಅದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಸೂಪರ್. ಬಜಿಲಿ ಮಾಡಿದರೆ ಒಳ್ಳೆದಾಗ್ತದೆ. ಇದು ಟೇಸ್ಟ್ ನೋಡುವ, ತಗೊಳ್ಳಿ ನೀವು ನೋಡಿ. ಸೊ ಸಾಫ್ಟಾಗಿ ಬೆಂದಿದೆ, ಕರೆಕ್ಟ್ ಪರ್ಫೆಕ್ಟ್ಲಿ ಕುಕ್ಡ್. ಚೆನ್ನಾಗಿ ಬಂದಿದೆ. ನೀರು ದೋಸೆಗೆ ಅದ್ರ ಜೊತೆಗೆ ಆಬ್ವಿಯಸ್ಲಿ ಅದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಟೇಸ್ಟಿಯಾಗಿ ಬಂದಿದೆ. ವೆರಿ ನೈಸ್ ಮೇಡಮ್, ಸೂಪರ್, ತುಂಬ ಚೆನ್ನಾಗಿದೆ. ಎರಡು ಕೂಡ ಬ್ರೇಕ್ಫಾಸ್ಟ್ ರೆಸಿಪಿ ಅಂತೂ ಆಸಮ್. ಸೊ ಸಿಂಪಲ್ ಆ್ಯಟ್ ಟೇಸ್ಟಿ ರೆಸಿಪಿ. ಸೊ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ರಿ, ಬ್ರೇಕ್ಫಾಸ್ಟ್ ಆ್ಯಸ್ ವೆಲ್ ಆಸ್ ಮಧ್ಯಾಹ್ನದ ಊಟಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ನಡಲಾ ಪ್ರೀಮಿಯಂ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಅಡುಗೆ ಸೂಪರ್ ಫಾಸ್ಟ್ ಈಸಿ ಆಗಲಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಪ್ಪ ಅಂತ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಇದಂತೂ ನಮ್ಮ ಸೂಪರ್ ಕ್ಲಾಸಿಕ್. ಸೊ ಕಡಲೆಯ ಉಸುಳಿ ತುಂಬ ಟೇಸ್ಟಿಯಾಗಿದೆ. ಆ್ಯಂಡ್ ನಮ್ಮ ಮ್ಯಾಂಗ್ಳೂರ್ ಸ್ಪೆಷಲ್ ಚಿಕನ್ ಗೀ ರೋಸ್ಟ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.